ಮಂಗಳೂರಿನ ಹೃದಯ ಭಾಗದಲ್ಲಿರುವ ಬಲ್ಮಠ ರಸ್ತೆ ಹಂಪನಕಟ್ಟೆ ಪ್ರದೇಶದಲ್ಲಿ ದಿನಕ್ಕೆ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ಇಲ್ಲಿ ಸರಿಯಾದ ಸೂಚನಾ ಫಲಕಗಳು ಇಲ್ಲದ ಕಾರಣ ಅವೇಕ್ ಕುಡ್ಲ ಸಂಘಟನೆ ಸಕಾಲಿಕ ಕಾರ್ಯಾಚರಣೆಯನ್ನು ನಡೆಸಿದೆ. ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ ಪರಿಚಯಿಸಿದ ಅವೇಕ್ ಕುಡ್ಲ ಪರಿಕಲ್ಪನೆಯಡಿಯಲ್ಲಿ ಗೋರಕ್ಷನಾಥ ಹುಲಿ ರಿಜಿಸ್ಟರ್ಡ್ ಜಪ್ಪು ಸಂಸ್ಥೆಯೊಂದಿಗೆ ಕೈಜೋಡಿಸಿ ಡಿವೈಡರ್ ಬಳಿ ಎಚ್ಚರಿಕೆ ನಾಮಫಲಕವನ್ನು ಅಳವಡಿಸಿದೆ. ಅಪಘಾತದಿಂದ ಚಚ್ಚಿ ಹೋಗಿದ್ದ ಡಿವೈಡರ್ಗೆ ಸಿಮೆಂಟ್ ಹಾಕಿ ವಿಭಾಜಕಕ್ಕೆ ಕಪ್ಪು ಹಳದಿ ಬಣ್ಣ ಹಚ್ಚಿ ಸ್ಪಷ್ಟವಾಗಿ ಕಾಣುವಂತೆ ಮಾಡಿದ್ದಾರೆ. ದೂರದಿಂದ ಬರುವ ವಾಹನ ಚಾಲಕರಿಗೆ ಎಚ್ಚರಿಕೆಯನ್ನು ನೀಡಲು ಪ್ರತಿಫಲಿಸುವ ಸೂಚನಾ ಫಲಕವನ್ನು ಇದೀಗ ಅಳವಡಿಸಲಾಗಿದೆ. ಸೂಚನಾ ಫಲಕವನ್ನು ದಿನ್ನು ಆರ್ಟ್ಸ್ ಜಪ್ಪು ಇವರು ಕೊಡುಗೆಯಾಗಿ ನೀಡಿದ್ದಾರೆ. ಶ್ರೀ ಅಂಬಾಮಹೇಶ್ವರಿ ಸೇವಾ ಟ್ರಸ್ಟ್ನ ಸರ್ವ ಸದಸ್ಯರು ಈ ಉತ್ತಮ ಕಾರ್ಯದಲ್ಲಿ ಕೈ ಜೋಡಿಸಿದ್ದರು.